ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನ ಮಾಡಿದ ಪ್ರೊಫೆಸರ್ ಭಗವಾನ್ ಅವರನ್ನ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಶ್ರೀರಾಮ ಭಕ್ತರು ಪುತ್ತೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಮೊದಲಿಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇಗುಲಕ್ಕೆ ತೆರಳಿದ ಶ್ರೀರಾಮ ಭಕ್ತರು ಪ್ರೊಫೆಸರ್ ಭಗವಾನ್ ಶ್ರೀರಾಮನ ಬಗ್ಗೆ ಮಾಡಿದ ಅವಹೇಳನಕ್ಕೆ ದೇವರು ಶಿಕ್ಷೆಯನ್ನ ನೀಡಬೇಕು ಎಂದು ಪ್ರಾರ್ಥಿಸಿದರು. ಬಳಿಕ ಅಲ್ಲಿಂದ ಪುತ್ತೂರು ನಗರ ಠಾಣೆಯಲ್ಲಿ ಕಾಲ್ನಡಿಗೆಯಲ್ಲಿಯೇ ತೆರಳಿ ಶ್ರೀರಾಮ ಭಕ್ತರು ಪ್ರೊಫೆಸರ್ ಭಗವಾನ್ಗೆ ಧಿಕ್ಕಾರವನ್ನ ಕೂಗಿದ್ರು. ಪ್ರಭು ಶ್ರೀರಾಮಚಂದ್ರನಿಗೆ ಹಿಂದೂ ಧರ್ಮದ ದೇವರಾದ ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡುವ ಪ್ರೊಫೆಸರ್ ಭಗವಾನ್ ಸಮಾಜದಲ್ಲಿ ಶಾಂತಿಯನ್ನ ಕೆದಡುವ ಯೋಚನೆಯಲ್ಲಿದ್ದಾರೆ. ಪ್ರಭು ಶ್ರೀರಾಮಚಂದ್ರ ದಶರಥನಿಗೆ ಹುಟ್ಟಿರುವವನಲ್ಲ, ರಾಣಿ ಪುರೋಹಿತರ ಜೊತೆ ಮಲಗುತ್ತಾಳೆ ಎಂಬ ಅಸಂಬದ್ಧ ಹೇಳಿಕೆಯನ್ನ ನೀಡಿ ಸಮಾಜದ ಅಶಾಂತಿಗೆ ಕಾರಣವಾಗಿದ್ದಾರೆ. 2024ರಲ್ಲೂ ಪ್ರೊಫೆಸರ್ ಭಗವಾನ್ ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡಿದ್ದಾರೆ. ಆ ಸಂದರ್ಭದಲ್ಲೂ ಪುತ್ತೂರು ನಗರ ಠಾಣಾ ಪೊಲೀಸರಿಗೆ ದೂರನ್ನು ನೀಡಿದ್ದರೂ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಇದೀಗ ಮತ್ತೆ ಇಂತಹ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಪ್ರೊಫೆಸರ್ ಭಗವಾನ್ ಸಮಾಜದ ಶಾಂತಿಯನ್ನ ಕೆದಡುತ್ತಿದ್ದಾರೆ. ಇಂತಹವರ ವಿರುದ್ಧ ಕೂಡಲೇ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಶ್ರೀರಾಮ ಭಕ್ತರು ಪುತ್ತೂರು ನಗರ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಮೈಸೂರಿನಲ್ಲಿ ಒಬ್ಬ ಬುದ್ಧಿಜೀವಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅನೇಕ ಸಲ, ಇವತ್ತು ನಿನ್ನೆದಲ್ಲ, ಅನೇಕ ಸಲಗಳಿಂದ ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡಬೇಕು ಅಂತ ಹೇಳುವಂಥ ಏಕೈಕ ಉದ್ದೇಶವನ್ನು ಇಟ್ಟುಕೊಂಡು ಹಿಂದೂ ಸಮಾಜವನ್ನು ಅವಹೇಳನ ಮಾಡುವಂಥ, ನಮ್ಮ ನಂಬಿಕೆಯ ಶ್ರದ್ಧೆಯ ಭಾಗವನ್ನು ಅವಹೇಳನ ಮಾಡುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ತಿಳಿದಿದೆ. ಅನೇಕ ಬಾರಿ ಅನೇಕ ಸಂಘಟನೆಗಳು, ಕಾರ್ಯಕರ್ತರು ಪೊಲೀಸ್ ಇಲಾಖೆಗೆ ದೂರುಗಳನ್ನು ಕೊಟ್ಟು ಅವರ ಮೇಲೆ ಕೇಸುಗಳನ್ನು ದಾಖಲಿಸುವಂಥ ಪ್ರಯತ್ನಗಳು ನಡೆದರೂ ಸಹ ನಿರಂತರವಾಗಿ ಈ ರೀತಿ ಹಿಂದೂ ಸಮಾಜದ ಭಾವನೆಗಳನ್ನು ಕೆರಳಿಸುವಂಥ ಕೆಲಸವನ್ನು ಒಬ್ಬ ಬುದ್ಧಿಜೀವಿ ಮೈಸೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಆಘಾತವನ್ನು ಇವತ್ತು ತಂದಿದೆ. ಇವನನ್ನು ಯಾಕೆ ಸರ್ಕಾರ ಬಂಧಿಸುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಭಕ್ತಾದಿಗಳಿಗೆ ಬಹಳ ಬೇಸರ ಇದೆ. ಯಾಕೆಂತ ಹೇಳಿದರೆ, ಈಗಾಗಲೇ ಮುರಳಿ ಭಟ್ ಅವರು ಹೇಳಿದಾಗೆ ಏನಾದರೂ ಒಂದು ದನ ಕಳ್ಳವಾದರೆ ಅದನ್ನು ದನ ಕಳ್ಳತನ ಆದರೆ ಅದನ್ನು ಹಿಡಿದುಕೊಟ್ರೆ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಾಗ್ತದೆ. ಹಾಗಾದರೆ ಇಂಥ ನೀಚ ಕೆಟ್ಟವರನ್ನು ಯಾಕೆ ಪೊಲೀಸ್ ಇಲಾಖೆಯವರು ಬಂಧಿಸುವುದಿಲ್ಲ, ಅವರನ್ನು ಯಾಕೆ ಬಂಧನ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ನಾವು ಹೋದ ಬಾರಿಯೂ ಕೂಡ ನಾವು ಹೇಳಿದ್ದೇವೆ ಮನವಿಯಲ್ಲಿ. ತಕ್ಷಣ ಅವನನ್ನು ಒಂದು ಬಂಧಿಸಬೇಕು, ಇಲ್ಲದಿದ್ದರೆ ಆ ಹುಚ್ಚನನ್ನು ಗಡಿಪಾರು ಮಾಡಬೇಕು ಈ ರಾಜ್ಯದಿಂದ ಅಂತೇಳಿ. ಯಾವುದು ಕೂಡ ಆಗ್ತಿಲ್ಲ ಅಂತ ಹೇಳಿದರೆ ಇವನ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದು ತನಿಖೆಯಲ್ಲಿ ಗೊತ್ತಾಗಬೇಕು. ನಾವು ನಮ್ಮ ಪುತ್ತೂರಿನ ಶಾಸಕರಲ್ಲಿ ನಾವು ಹೇಳುವಂಥದ್ದು, ಅವರು ಅನೇಕ ಬಾರಿ ಹೇಳ್ತಾರೆ ನಾನೊಬ್ಬ ಹಿಂದೂ ಅಂತೇಳಿ ಎದೆ ತಟ್ಟಿ ಹೇಳ್ತಾರೆ. ನಮಗೆ ಭಾಳ ಅವರ ಮೇಲೆ ಗೌರವ ಇದೆ. ಅವರ ಹತ್ರ ನಾವು ಹೇಳುವಂಥದ್ದು, ಅವರು ಹೋಮ್ ಮಿನಿಸ್ಟರಿಗೆ, ಗೃಹ ಸಚಿವರಿಗೆ ಫೋನ್ನ ಮುಖಾಂತರ ಈ ಒಬ್ಬ ನೀಚ ಕೆಟ್ಟ ಭಗವನ್ನನ್ನು ಬಂಧಿಸಬೇಕು ಅಂತೇಳಿ ಅವರು ಒತ್ತಾಯವನ್ನು ಮಾಡಬೇಕು. ಹಾಗೆಯೇ ನಮ್ಮ ಈ ಒಂದು ಜಿಲ್ಲೆಯ ಮಾಜಿ ಸ್ಪೀಕರ್ ಆದಂಥವ್ರು ಯುಟಿಕ್ ಆದವರು ಕೂಡ ನಮ್ಮ ಹಿಂದೂಗಳ ಅನೇಕ ಧಾರ್ಮಿಕ ವಿಚಾರಗಳಿಗೆ ಬಹಳ ಗೌರವವನ್ನು ಕೊಡುವಂಥವ್ರು, ಅವರು ಕೂಡ ಇದರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ನಾವೆಲ್ಲ ಭಕ್ತಾದಿಗಳು ನಾವು ಅವರ ಹತ್ರ ಕೇಳಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಡಾಕ್ಟರ್ ಸುರೇಶ್ ಪುತ್ತೂರಾಯ, ಮುರಳೀಕೃಷ್ಣ ಹಸನ್ ತಡ್ಕ, ರಾಜೇಶ್ ಬನ್ನೂರು, ಹರಿಪ್ರಸಾದ್ ನೆಲ್ಲಿಕಟ್ಟೆ, ಬಾಲಚಂದ್ರ ಸುರಕೆ, ಅಜಿತ್ ರೈ ಹೊಸಮನೆ, ಶಿವಭಟ್, ರತನ್ ನಾಯರ್, ಸತೀಶ್ ನಾಯ್ಕ್, ಮಹೇಶ್ ರೈ ಕೇರಿ, ಜಯಪ್ರಕಾಶ್ ಅಮೈ ಮೊದಲಾದವರು ಉಪಸ್ಥಿತರಿದ್ದರು.